ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದು ದಿನದ ವೃತ್ತಿ ಕೌಶಲ ತರಬೇತಿ ಮತ್ತು ಜೀವನ ಅಭಿವೃದ್ಧಿ ತರಬೇತಿ ಶಿಬಿರ ನಡೆಯಿತು. ವಿಧಾನ ಪರಿಷತ್ ಮಾಜಿ ಸದಸ್ಯ ಐವನ್ ಡಿಸೋಜಾ ಶಿಬಿರವನ್ನು ಉದ್ಘಾಟಿಸಿದರು. ಉಡುಪಿ ಪ್ರಸಾದ್ ನೇತ್ರಾಲಯದ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಕೃಷ್ಣ ಪ್ರಸಾದ್ ದಿಕ್ಸೂಚಿ ಭಾಷಣ ಮಾಡಿದರು. ನಿಟ್ಟೆ ಪಾಲಿಟೆಕ್ನಿಕ್ನ ಪ್ರೊಫೆಸರ್ ಮೋಹನ್ ಪ್ರಭು, ನ್ಯಾಯವಾದಿ ಉಮೇಶ್ ಶೆಟ್ಟಿ, ಕಳತ್ತೂರು ಗ್ರಾಮೀಣ ಬಂಟರ ಸಂಘದ ಅಧ್ಯಕ್ಷ ಸಕರಾಮ್ ಶೆಟ್ಟಿ ಭಾಗವಹಿಸಿದ್ದರು. ಸಮಾರೋಪ ಸಮಾರಂಭವನ್ನು ಮಣಿಪಾಲದ ಎಂಐಟಿ ಸಂಸ್ಥೆ ಪ್ರೊಫೆಸರ್ ಡಾಕ್ಟರ್ ವಾದಿರಾಜ್ ಗೋಪಾಡಿ ಉದ್ಘಾಟಿಸಿದರು. ಟ್ರಸ್ಟ್ ಅಧ್ಯಕ್ಷ ಅಶೋಕ್ ಕುಮಾರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ನಿಟ್ಟೆ ಎನ್ಆರ್ಎಎಂ ಪಾಲಿಟೆಕ್ನಿಕ್ ಕಾಲೇಜಿನ ಮೆಕ್ಯಾನಿಕಲ್ ವಿಭಾಗದ ಎಚ್ಒಡಿ ವೆಂಕಟರಮಣ ಪ್ರಸಾದ್, ಮಣಿಪಾಲ ಮಾಹೆಯ ಪ್ರೊಫೆಸರ್ಗಳಾದ ಡಾಕ್ಟರ್ ಶುಭಾ ಎಚ್ಎಸ್ ಮತ್ತು ಡಾಕ್ಟರ್ ಪ್ರವೀಣ್ ಶೆಟ್ಟಿ, ನಿಟ್ಟೆ ಜಸ್ಟಿಸ್ ಕೆಎಸ್ ಹೆಗ್ಡೆ ಇನ್ಸ್ಟಿಟ್ಯೂಟ್ನ ಪ್ರೊಫೆಸರ್ ದಿವ್ಯಾರಾಣಿ ಪ್ರದೀಪ್, ರೋಡ್ಸೆಟ್ನ ಕರುಣಾಕರ್ ಜೈನ್, ಸಂಘದ ಟ್ರಸ್ಟಿ ದಯಾನಂದ್ ಶೆಟ್ಟಿ, ಕಾರ್ಯಕ್ರಮದ ಸಂಯೋಜಕ ಮತ್ತು ಟ್ರಸ್ಟ್ನ ಕೋಶಾಧಿಕಾರಿ ವಿಜಿತ್ ಶೆಟ್ಟಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಣಿಪಾಲದ ಪ್ರೊಫೆಸರ್ ಡಾಕ್ಟರ್ ವಾದಿರಾಜ್ ಗೋಪಾಡಿ, ದೇಶದ ಸುಸ್ಥಿರ ಪ್ರಗತಿಗೆ ಯುವಜನತೆಗೆ ಉತ್ತಮ ಶಿಕ್ಷಣ, ಸೂಕ್ತ ಕೌಶಲ್ಯ ಅಭಿವೃದ್ಧಿ ತರಬೇತಿ ಅನಿವಾರ್ಯ ಎಂದು ಹೇಳಿದರು. ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಅಶೋಕ್ ಕುಮಾರ್ ಶೆಟ್ಟಿ ಸ್ವಾಗತಿಸಿದರು. ಟ್ರಸ್ಟ್ನ ಕಾರ್ಯಕ್ರಮ ಸಂಯೋಜಕ ಪದ್ಮನಾಭ ಹೆಗ್ಡೆ ವಂದಿಸಿದರು. ಪ್ರೋಗ್ರಾಂ ಡೈರೆಕ್ಟರ್ಗಳಾದ ಡಾಕ್ಟರ್ ಸುಧೀರ್ ರಾಜ್ ದಿವ್ಯರಾಣಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಎಂಟರ್ಪ್ರಿನಿಯರ್ಶಿಪ್ ಅವೇರ್ನೆಸ್ ಮತ್ತು ಕ್ಯಾರಿಯರ್ ಡೆವಲಪ್ಮೆಂಟ್ ಪ್ರೋಗ್ರಾಮಿನ ಉದ್ಘಾಟನಾ ಸಮಾರಂಭದಲ್ಲಿ ಈ ಸಮಾರಂಭದ ಉದ್ಘಾಟನೆ ಮಾಡಲಿರುವ ನಮ್ಮ ಆತ್ಮೀಯರು ಹಾಗೂ ಮಾಜಿ ಚೀಫ್ ವಿಪ್ ಆ್ಯಂಡ್ ವಿಧಾನ ಪರಿಷತ್ತಿನ ಸದಸ್ಯರು ಆದ ಶ್ರೀಯುತ ಐವನ್ ಡಿಸೋಜರವರೇ, ಉಡುಪಿಯ ಸುಪ್ರಸಿದ್ಧ ಕಣ್ಣಿನ ಆಸ್ಪತ್ರೆ ಪ್ರಸಾದ್ ನೇತ್ರಾಲಯದ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಡಾಕ್ಟರ್ ಕೃಷ್ಣ ಪ್ರಸಾದ್ ರವರೇ, ಉಡುಪಿಯ ಖ್ಯಾತ ನ್ಯಾಯವಾದಿಯರಾದ ಶ್ರೀಯುತ ಉಮೇಶ್ ಶೆಟ್ಟಿ ಕಳತ್ತೂರ್ ರವರೇ, ನಿಟ್ಟೆ ಎನ್ಆರ್ಎಎಂಪಿನ ಇಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ನ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆದ ಪ್ರೊಫೆಸರ್ ಮೋಹನ್ ಪ್ರಭು ರವರೇ, ಇವತ್ತು ನಾವು ಎಂಟರ್ಪ್ರಿನಿಯರ್ಶಿಪ್ ಅವೇರ್ನೆಸ್ ಮತ್ತು ಕ್ಯಾರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಕಳೆದ 1 ವರ್ಷದಿಂದ 10ನೇ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೇವೆ. ನಾವು ನಿಟ್ಟೆ, ಶಿರುವ, ಉಡುಪಿ, MIT, ಮಣಿಪಾಲ್ ಕಡೆ ಇರುವ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ 10 ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡಿರುವುದು ಭಾಳ ಒಂದು ಸಂತಸದ ವಿಷಯ. ಸುಮಾರು 925 ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಕಳೆದ 1 ವರ್ಷದಿಂದ, ಅಂದರೆ ಡಿಸೆಂಬರ್ 3ನೇ ತಾರೀಕು ನಾವು ಪ್ರಾರಂಭ ಮಾಡಿದೆವು. ಇವತ್ತಿನ ತನಕ 10 ಕಾಲೇಜಿನ 925 ಪ್ರತಿನಿಧಿಗಳಿಗೆ, ವಿದ್ಯಾರ್ಥಿಗಳಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದೆವು. ಅದೇ ಥರ ನಾವು 2 ಕಾರ್ಯಕ್ರಮ ಮಹಿಳೆಯರಿಗೋಸ್ಕರ ನಮ್ಮ ಹಳೆಯೂರು, ಮಣಿಪುರ, ಬೆಳ್ಳೆ ಮತ್ತು ಪಳ್ಳಿ ಗ್ರಾಮ ಪಂಚಾಯತಿನ ವ್ಯಾಪ್ತಿಯಲ್ಲಿರುವ ಸುಮಾರು 125ರಿಂದ 150 ಮಹಿಳೆಯರಿಗೆ 2 ಕಾರ್ಯಕ್ರಮಗಳನ್ನು ನಾವು ಯಶಸ್ವಿಯಾಗಿ ಮಾಡಿ ಸ್ವ ಉದ್ಯೋಗ ಮಾಡಲು ಅವರಿಗೆ ಪ್ರೇರಣೆ ಕೊಟ್ಟು ಅದರಲ್ಲೂ ನಾವು ಯಶಸ್ವಿ ಕಂಡಿದ್ದೇವೆ. How and why that we thought of bringing these programs to students and women who wanted some kind of a skill development or entrepreneurship training, in this region. So most of the details he is already given, but something that I would definitely like to say is that the beginning of the skill development was not at all easy. The collecting all the informations, giving informations to the colleges, then accumulating all the students, and that gaining and getting that kind of a faith from all the colleges, faculty team, and giving a quality training for the students. All these came as a great challenge for all of us. But yes, it has happened, and as the sir said already, we have trained more than 1,000 students here in this skill development center, as of now. ನಾನು ವಿದ್ಯಾರ್ಥಿಯಾಗಿದ್ದೆ, ಬಟ್ ನನಗೆ ಈ ಥರದ ಅವಕಾಶಗಳು ನನ್ನ ಜೀವನದಲ್ಲಿ ದೊರಕಿಲ್ಲ. ಇವತ್ತು ನೀವು ಕುಳಿತುಕೊಂಡಂಥ ರೀತಿ ಮತ್ತು ಈ ಸಂಘಟನೆ ಈ ಕಾರ್ಯಕ್ರಮವನ್ನು
ಸಂಘಟನೆ ಮಾಡಿದಂಥ ರೀತಿ ನಿಜಕ್ಕೂ ಇದೊಂದು ದೇವರ ಕೆಲಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಶೋಕ್ ಶೆಟ್ಟಿಯವರು ಮಾತಾಡುವಾಗ ಹೇಳಿದರು, ಚಾರಿಟೇಬಲ್ ಟ್ರಸ್ಟನ್ನು ರಚನೆ ಮಾಡಿ ಅದರ ಮೂಲಕ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ, ನಿಮ್ಮ ಭವಿಷ್ಯವೇ ನಮ್ಮ ಸಂತೋಷ ಅಂತ ಹೇಳುವ ರೀತಿಯಲ್ಲಿ ಯಾವುದೇ ಫಲಾಕ್ಷೇಪೆಯನ್ನು ನಿರೀಕ್ಷೆ ಮಾಡದೆ, ಆಬ್ಸಲ್ಯೂಟ್ಲಿ ನೋ ಅದರ್ ಮೋಟಿವ್ ಅದರ್ ದ್ಯಾನ್ ಯುವರ್ ಬ್ರೈಟ್ ಫ್ಯೂಚರ್ ಮಾಡ್ತಕ್ಕಂಥದ್ದು ಇದು ನಿಜವಾಗಿಯೂ ಅನದರ್ ವೇ ಇಫ್ ಐ ಪುಟ್ ಇಟ್, ಇಟ್ ಈಸ್ ಲೈಕ್ ಎ ಗಾಡ್ಸ್ ವರ್ಕ್. ವಿಧಾನಸೌಧದ ಮುಂದೆ ಬರೆದಿದೆ, ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆದಿದೆ. ಮತ್ತು ನಾವೆಲ್ಲರೂ ಶಾಸಕರು ಅದರ ಒಳಗೆ ಹೋಗಿ ಉತ್ತಮವಾದಲ್ಲಿ ಉತ್ತಮ ಶಾಸನಗಳನ್ನು ರಚನೆ ಮಾಡಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಅನ್ಯಾಯವಾಗದ ರೀತಿಯಲ್ಲಿ ಶಾಸನಗಳನ್ನು ರಚನೆ ಮಾಡ್ತಕ್ಕಂಥದ್ದು ನನ್ನಂಥ ಚುನಾಯಿತರಾಗಿ ಹೋಗಿ ಲೆಜಿಸ್ಲೇಟರಾಗಿ ಕೆಲಸ ಮಾಡ್ತಕ್ಕಂಥವರ ಕರ್ತವ್ಯ. ಆದರೆ ಅದರಲ್ಲಿ ಎಲ್ಲಿಯೋ ಒಂದು ಕಡೆ ನಮಗೆ ಪಕ್ಷಗಳು ಬಂದಾಗ ಸ್ವಾರ್ಥವನ್ನು ನಾವು ಇಟ್ಟುಕೊಳ್ತೇವೆ. ನನ್ನ ಪಕ್ಷ, ನನ್ನ ಮತದಾರರು, ನನ್ನ ಜನರು ಅಂತ ಅಂತೇಳೋ ಮಾತು ಇರುತ್ತೆ. ಆದರೆ ಇಲ್ಲಿ ಆಬ್ಸಲ್ಯೂಟ್ಲಿ ನೋ ಇಂಡಿವಿಜುವಲ್ ಇಂಟ್ರೆಸ್ಟ್ ಎಟ್ ಆಲ್. ಸುಮಾರು 1,000 ಮಂದಿಗೆ ಈ ಒಂದು ಏರ್ ಕಂಡೀಷನ್ ಹಾಲ್ನ ಒಳಗಡೆ ಕೂತ್ಕೊಳಿಸಿ ಅವರಿಗೆ ಊಟ ತಿಂಡಿ ಕೊಟ್ಟು ಅವರು ಯಾವ ಉದ್ದೇಶಕ್ಕಾಗಿ ಯಾವ ತರಬೇತಿಯನ್ನು ಪಡೆಯಲು ಇಲ್ಲಿ ಬಂದಿದ್ದಾರೋ ಅದರಲ್ಲಿ ಸಂಪೂರ್ಣವಾಗಿ ಅವರಿಗೆ ತೃಪ್ತಿ ತರುವ ರೀತಿಯಲ್ಲಿ ಅವರ ಜೀವನದಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರುವುದು ನಿಮ್ಮ ಭವಿಷ್ಯಕ್ಕೆ ಒಂದು ಉತ್ತಮವಾದ ಭದ್ರ ಬುನಾದಿಯನ್ನು ನೀವೇ ಹಾಕಿಕೊಳ್ತಿದ್ದೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲ ಇವತ್ತು ಬೇರೆ ಬೇರೆ ಮಾಹಿತಿಗಳನ್ನು ನಿಮಗೆ ಇವತ್ತು ಕೊಡ್ತಾರೆ. ಆದರೆ ನನ್ನ ಟೇಕ್ ಹೋಮ್ ನಿಮಗೆ ಮೆಸೇಜ್ ಏನಂತ ಹೇಳಿದರೆ, ಕೇವಲ ನೀವು ಒಂದೇ ಪ್ರೊಫೆಷನ್, ಈಗ ನೀವು ಮುಂದೆ ನೀವೆಲ್ಲರೂ ಇಂಜಿನಿಯರ್ ಆಗ್ತೀರಿ, ಆದರೆ ಕೆಲವೊಂದು ಜನರಲ್ಲಿ ಭಾಳಷ್ಟು ಬೇರೆ ಬೇರೆ ವಿಷಯದ ಬಗ್ಗೆ ಟ್ಯಾಲೆಂಟ್ ಇರ್ಬೋದು. ಇದರಲ್ಲಿ ಕೆಲವೊಂದು ವ್ಯಕ್ತಿಗಳು IAS ಪರೀಕ್ಷೆ ಬರೆದುಬಿಟ್ಟು ಅವರು ಮುಂದೆ ಹಿರಿಯ ಅಧಿಕಾರಿಗಳಾಗ್ಬೋದು ಅಥವಾ KS ಪರೀಕ್ಷೆಯನ್ನು ಕೊಡ್ಬೋದು. ಐವನ್ ಡಿಸೋಜ್ ಅವರು ಹೇಳಿದಾಗೆ ಇದಾಯಿತು, ಮುಗೀತು ನಂದು, ಇವತ್ತು ಜಾಬ್ ರಿಪ್ಲೇಸ್ಮೆಂಟಿಗೆ ಈಗ ಎಲ್ಲ ನೋಡಿದರು, ಓಕೆ ನಮ್ಮ ಕಾಂಚನ್ ಅವರು ಮೋಟರ್ಸ್ ಅವರಿದ್ದಾರೆ, ಬೇರೆ ಬೇರೆ ICIC ಅವರಿದ್ದಾರೆ, ಬೇರೆ ಬೇರೆ ಕಂಪನಿಯವರ ಒಂದು ಸಿಲೆಕ್ಷನಿಗೆ, ಅಲ್ಲಿಯೇ ನಿಮ್ಮ ಕೆರಿಯರನ್ನು ನೀವು ಸ್ಟಾಪ್ ಮಾಡಲಿಕ್ಕೆ ಹೋಗಬೇಡಿ. ಅದೆಷ್ಟೋ ಅಧಿಕಾರಿಗಳನ್ನು, ಅದೆಷ್ಟೋ ಪ್ರೊಫೆಷನಲ್ಗಳನ್ನು ನಾನು ನೋಡಿದ್ದೀನಿ. ದೊಡ್ಡ ದೊಡ್ಡ ಪ್ರೊಫೆಷನಲ್ ನನ್ನ ಒಬ್ಬರು ಮಿತ್ರರಿದ್ದರು, ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು, ಅಲ್ಲಿ ಕೂತ್ಕೊಂಡು IAS ಬರೀತಾರೆ, ನೆಕ್ಸ್ಟ್ ಈಗ ಹಿರಿಯ ಅಧಿಕಾರಿಯಾಗಿ ಅವರು ಮತ್ತೆ ಇಲ್ಲಿ ಬರ್ತಾರೆ. ಇದೆಲ್ಲ ಟೋಟಲ್ ಕಮಿಟ್ಮೆಂಟ್. ಓನ್ಲಿ ಥಿಂಗ್ ಯು ಹ್ಯಾವ್ ಟು ಕೀಪ್ ಕಾನ್ಸಂಟ್ರೇಟ್ ಯುವರ್ ಸೆಲ್ಫ್ ವಾಟ್ ಯು ಆರ್ ಡೂಯಿಂಗ್. ಅದು ಯಾವುದೇ ಪ್ರೊಫೆಷನಲ್ಲಿದ್ದರೂ ಸಮೇತ ಪ್ರತಿಯೊಂದು ಪ್ರೊಫೆಷನಿಗೂ ಅದರೇ ಆದಂಥ ಒಂದು ವ್ಯಾಲ್ಯೂ ಇದೆ. During Corona time, I had one of my pet students. I love my students. I scold them, but I love them. One of my pet students was there, Steve Coutinho. He came from a poor background. His father was a taxi driver. He was from Kinnigoli. And today, he is in Belgium, Brussels, working. He did just diploma, working in Belgium in a motor winding company as a motor winder and earning 2 lakh rupees per month. Since 3 years, diploma ಮಾಡಿ 23 ವರ್ಷ ಅವನಿಗೆ. I am proud of him. Last when he came to India, I called him to the college, honored him, and also he gave guidelines to all our first year students. The success story ನೋಡಿ, ಮನಸ್ಸಿದ್ರೆ ಮಾರ್ಗ ಇದೆ.
You must make up your mind, not sitting here and chatting. You should take the inputs. This fellow 60% ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ತಿದ್ದ ಏನೋ ಮಾಡ್ತಾ ಇದ್ದ. ಐ ಆಮ್ ನಾಟ್ ಟೆಲ್ಲಿಂಗ್ ಮೈ ಸ್ಟೂಡೆಂಟ್ಸ್ ಯು ಶುಡ್ ಬಿ 95%. ಪಾಸ್ ಆದರೆ ಸಾಕು 65 to 70%, ಬಟ್ ಯುವರ್ ಆ್ಯಟಿಟ್ಯೂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಿಪ್ಲೊಮಾ ಆದ ಕೂಡಲೇ ಕೊರೋನಾ ಟೈಮ್, ಕೆಲಸ ಎಲ್ಲಿಯೂ ಕೂಡ ಸಿಗಲಿಲ್ಲ. ಮನೆಯಲ್ಲಿ ದನದ ಶೆಡ್ ಇತ್ತು, ದನದ ಕೊಟ್ಟಿಗೆ ಇತ್ತು. ಈಗ ದನ ಸಾಕಲಿಕ್ಕೆ ತುಂಬ ಕಷ್ಟ, ದನ ಎಲ್ಲ ಮಾರಿದ್ರು. ಈ ಹುಡುಗ ಈ ಕೌ ಶೆಡ್ಡನ್ನು ಈ ಕನ್ವರ್ಟೆಡ್ ಇನ್ ಟು ಆನ್ ಎಲೆಕ್ಟ್ರಿಕಲ್ ವರ್ಕ್ಶಾಪ್ with only an investment of 5,000 rupees. He purchased one multimeter, he purchased one small winding machine, and he started his ಸ್ವಂತ ಉದ್ಯೋಗವನ್ನು ಸ್ಟಾರ್ಟ್ ಮಾಡಿ ಎಲ್ಲ ಕಡೆಯಿಂದ ಮೋಟರ್ಸ್, ಇಸ್ತ್ರಿ ಪೆಟ್ಟಿಗೆ, ಸ್ಮಾಲ್ ಅಪ್ಲಯನ್ಸಸ್ ತಂದು ರಿಪೇರಿ ಮಾಡ್ತಾ ಇದ್ದ. ಇಂಟರ್ನೆಟ್ಟಲ್ಲಿ he approached a Belgium winding company, and the Belgium winding company wanted a winder from India, and he applied. ಆನ್ಲೈನಲ್ಲೇ ಇಂಟರ್ವ್ಯೂ ಆಯಿತು. ಅವರಿಗೆ ತುಂಬ ಖುಷಿ ಆಯಿತು. ಇವ ಮಾಡಿದ ಕೆಲಸವನ್ನು ವಿಡಿಯೋ ಮಾಡಿ ಅವರಿಗೆ ಕಳಿಸಿದ. ಲಕ್ ಎಷ್ಟು ಬೇಗ ಚೇಂಜ್ ಆಗ್ತದೆ ಅಂತೇಳಿ. ಸ್ವಂತ ಉದ್ಯೋಗ ಮಾಡಬೇಕಂತೇಳಿ ಮನೆಯಲ್ಲಿ ಒಂದು ದನದ ಕೊಟ್ಟಿಗೆಯನ್ನು ಇಲೆಕ್ಟ್ರಿಕಲ್ ವರ್ಕ್ಶಾಪ್ ಆಗಿ ಕನ್ವರ್ಟ್ ಮಾಡಿ 6 ತಿಂಗಳು ಕೆಲಸ ಮಾಡಿ ವಿಡಿಯೋ ನೋಡಿ ಮೋಟ್ರನ್ನು ರಿಪೇರಿ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಅಂತೇಳಿ ವಿಡಿಯೋಸನ್ನು ನೋಡಿ ರಿಪೇರಿ ಮಾಡ್ತಾ ಇದ್ದ. ಬಟ್ ಸ್ಕಿಲ್ ಡೆವಲಪ್ಮೆಂಟ್, ಸ್ಕಿಲ್ ತುಂಬ ಒಳ್ಳೆದಿತ್ತು ಒಂದು. ಥಿಯರಿಟಿಕಲಿ ಈ ವಾಸ್ ಓಕೆ, ಬಟ್ ಪ್ರಾಕ್ಟಿಕಲಿ ಈ ವಾಸ್ ಎಕ್ಸಲೆಂಟ್. ಸೊ ಕೆಲಸ ಮಾಡಿ ವಿಡಿಯೋ ಕಳಿಸಿದ. ಒಂದೇ ವಾರದಲ್ಲಿ ಬೆಲ್ಜಿಯಂ ಕಂಪನಿಯಿಂದ ವೀಸಾ ಬಂತು. ಯು ಶುಡ್ ಕಮ್ ಟು ಬೆಲ್ಜಿಯಂ, ಯು ಶುಡ್ ಜಾಯಿನ್ ಅವರ್ ಕಂಪನಿ. ಈಗ ಕೂಡ ಪ್ರತಿದಿನ ವಿಶ್ ಕಳಿಸ್ತಾನೆ, ವಿಡಿಯೋ ಕಳಿಸ್ತಾನೆ. ಐ ಆಮ್ ಗ್ರೇಟ್ ಪ್ರೌಡ್ ಆಫ್ ಹಿಮ್. ಅವನಿಗೆ ಈ ಆಂಟರ್ಪ್ರೂನರ್ಶಿಪ್ ಸ್ಟಾರ್ಟ್ ಮಾಡಿದ್ದರಿಂದ ಎಷ್ಟೋ ಜನರಿಗೆ ಫಾರಿನಿಗೆ ಹೋಗಲಿಕ್ಕೆ ತುಂಬ ಕಷ್ಟ. ಆದರೆ ಇದೊಂದು ಸಣ್ಣ ಉದ್ಯಮ ಸ್ಟಾರ್ಟ್ ಮಾಡಿದ್ದರಿಂದ ಅವ ಈಗ ಬೆಲ್ಜಿಯಮಲ್ಲಿ ದೊಡ್ಡ ಜನ ಆಗಿದ್ದಾನೆ. ಒಂದಲ್ಲ ಒಂದು ದಿನ ದೊಡ್ಡ ಕಾರಲ್ಲಿ ಬರ್ತಾನೆ, ದೊಡ್ಡ ಇನ್ವಿಟೇಷನನ್ನು ನನಗೆ ಕೊಡ್ತಾನೆ. ಐ ಆಮ್ ಪ್ರೌಡ್ ಆಫ್ ಹಿಮ್. ಸಮಾಜಕ್ಕೆ ಬೇಕಾದಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಈ ಒಂದು ಉಡುಪಿ ಗ್ರಾಮೀಣ ಬಂಟರ ಸಂಘದಿಂದ ಕೊಟ್ಟಿದ್ದಾರೆ. ಯಾರೂ ಆಲೋಚನೆ ಮಾಡಲಿಲ್ಲಿರಬೇಕು ಈ ಸಂಘವನ್ನು ಅಥವಾ ಈ ಒಂದು ಹಾಲನ್ನು ಕಟ್ಟುವಾಗ ಒಂದು 100ರಲ್ಲಿ ಇದು ಒಂದು ಹಾಲ್ ಆಗ್ತದೆ, ಮದುವೆ ಮುಂಜಿ ಎಲ್ಲ ಆಗ್ತದೆ, ಅದಕ್ಕೋಸ್ಕರ ಸೀಮಿತ ಆಗ್ತದೆ ಅಂತೇಳಿ ಎಲ್ಲ ಒಂದು ಸಂಘ ಸಂಸ್ಥೆಗಳಿಗೆ ಒಂದು ಮಾದರಿಯಾಗುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ಒಂದು ಸಮಾಜಕ್ಕೆ ಕೊಟ್ಟಿದ್ದಾರೆ. ನಮ್ಮ ಅಶೋಕಣ್ಣನವರ ಏನು ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಇತ್ತು ಅವರದ್ದು ಲೈಫ್ನದ್ದು. ಆ ಎಕ್ಸ್ಪೀರಿಯೆನ್ಸನ್ನು ಇಲ್ಲಿ ಅವರು ದಾರೆ ಎರೆದಿದ್ದಾರೆ. ಹಾಗಾಗಿ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಅಷ್ಟು ಅಚ್ಚುಕಟ್ಟಾಗಿ, ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಅಚ್ಚುಕಟ್ಟಾಗ್ತದೆ. ಪ್ರತಿಯೊಂದು ಕಾರ್ಯಕ್ರಮ ನಾನು ಯಾವತ್ತೂ ಅವ್ರಿಗೆ ಹೇಳೋದುಂಟು ಕಾರ್ಪೊರೇಟ್ ಸ್ಟೈಲ್ ಅಂತೇಳಿದ್ರೆ ಅದರಲ್ಲೊಂದು ಏನೋ ಒಂದು ಅಚ್ಚುಕಟ್ಟುತನ ಇರ್ತದೆ. ಅಂಥ ಒಂದು ಅಚ್ಚುಕಟ್ಟುತನದ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ 1 ವರ್ಷದಿಂದ ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಅತ್ಯುತ್ತಮವಾದಂಥ ಒಂದು ಕೊಡುಗೆಯನ್ನು ಉಡುಪಿ ಗ್ರಾಮೀಣ ಬಂಟರ ಸಂಘದವರು ನೀಡಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಭಾಳಷ್ಟು ಹೆಮ್ಮೆ ಆಗ್ತದೆ. ಇವತ್ತು ನೀವು ಸ್ಟೂಡೆಂಟ್ಸ್ ತುಂಬ ಜನ ಬಂದಿದ್ದೀರಿ, ಭಾಳಷ್ಟು ಗ್ರಾಮೀಣ ಪ್ರದೇಶದಿಂದ ಬಂದಿದ್ದೀರಿ. ಗ್ರಾಮೀಣ ಪ್ರದೇಶ ಅಂದಾಗ ನಮ್ಮಲ್ಲಿ ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇರ್ತದೆ, ಒಂದು ಹಿಂಜರಿಕೆ ಇರ್ತದೆ. ನಾನೊಂದು ಸಣ್ಣ ಹಳ್ಳಿಯಲ್ಲಿ ಕಲಿಯುವಂಥದ್ದು, ಒಂದು ಸಣ್ಣ ಮನೆ, ನಾವು ಕೂಡ ಒಂದು ಗ್ರಾಮೀಣ ಪ್ರದೇಶದ ಒಂದು ಹಿನ್ನೆಲೆಯಿಂದ ಬಂದವರು. ಆದರೆ ಅವಾಗ ಐವನ್ ಡಿಸೋಜರ್ ಅವರು ಹೇಳಿದರು, ನೀವೇನಾದರೂ ಅಚೀವ್ಮೆಂಟ್ ಮಾಡಲಿಕ್ಕೆ ಹೊರಟ್ರೆ ಫಾರ್ ಯು ಸ್ಕೈ ಈಸ್ ದ ಲಿಮಿಟ್. ಎಲ್ಲ ಸೂಪರ್ ಸಕ್ಸಸ್ ಆದವರನ್ನು ನೀವು ನೋಡಿದರೆ ಎಲ್ಲರೂ ಒಂದೇ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದರೆ 3rd ವರ್ಲ್ಡ್ ಕಂಟ್ರಿಯಿಂದ ಬಂದವರು. ಇವತ್ತು ಭಾರತ ದೇಶದಿಂದ ನೀವು ಹೋದರೆ ಒಳ್ಳೆ CEO ಬೆಸ್ಟ್ ಆಫ್ ದ ಬೆಸ್ಟ್ CEOಗಳೆಲ್ಲ ಭಾರತ ದೇಶದವರು. ವರ್ಲ್ಡಿಗೆ ಕಂಪೇರ್ ಮಾಡಿದರೆ ನಮ್ಮ ದೇಶ ಅನ್ನುವಂಥ 3rd ವರ್ಲ್ಡ್ ಕಂಟ್ರಿ ಅಂತೇಳಿ ಹೇಳ್ತಾ ಇದ್ರು. ಇವತ್ತು ವರ್ಲ್ಡಿಗೆ ನಾವು ಬೆಸ್ಟ್ ಆಫ್ ದ ಬೆಸ್ಟ್ CEOಗಳನ್ನು ನಮ್ಮ ಭಾರತ ದೇಶದಿಂದ ಕೊಟ್ಟಿದ್ದೇವೆ. ಹಾಗಾಗಿ ನೀವು ಅಚೀವ್ಮೆಂಟ್ ಮಾಡಲಿಕ್ಕೆ ಹೋದರೆ ಸ್ಕೈ ಈಸ್ ದ ಲಿಮಿಟ್. ಈ ಒಂದು ಸ್ಕಿಲ್ ಡೆವಲಪ್ಮೆಂಟ ಪ್ರಪ್ರಥಮ ಉದ್ದೇಶ ಮೋಸ್ಟ್ಲಿ ನಿಮ್ಮಲ್ಲಿನ ಆ ಹಿಂಜರಿಕೆಯನ್ನು, ನಿಮ್ಮಲ್ಲಿನ ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸನ್ನು ತೆಗೆಯುವಂಥದ್ದು. ನಾನು ಕೂಡ ಅಚೀವ್ ಮಾಡ್ಬೋದು ಅನ್ನುವಂಥ ಒಂದು ಭಾವನೆಯನ್ನು ನಿಮ್ಮಲ್ಲಿ ವ್ಯಕ್ತಪಡಿಸುವಂಥದ್ದು. ಆವಾಗ ಮಾತ್ರ ನಿಮಗೆ ಸಕ್ಸಸ್ ಆಗಲಿಕ್ಕೆ ಅದೊಂದು ದಾರಿದೀಪವಾಗ್ತದೆ. ಇವತ್ತು ನೀವು ನೋಡಿರ್ಬೋದು, ವರ್ಲ್ಡಿನ ಮೆಜಾರಿಟಿ ಆಫ್ ಮಿಲಿಯನರ್ಸ್ ದೇ ಆರ್ ನಾಟ್ ದ ಗ್ರ್ಯಾಜುಯೇಟ್ಸ್. ಅವ್ರು ಗ್ರ್ಯಾಜುಯೇಟ್ ಅಲ್ಲ, ಮೆಜಾರಿಟಿ ಆಫ್ ದ ಮಿಲಿಯನರ್ಸ್ ದೇ ಆರ್ ನಾಟ್ ದ ಗ್ರ್ಯಾಜುಯೇಟ್ಸ್. ಹಾಗಾದರೆ ಹೇಗೆ ಸಕ್ಸಸ್ ಆದರು? ನಾನು ಯಾವತ್ತೂ ಹೇಳೋದುಂಟು, ಹಾರ್ಡ್ ವರ್ಕ್. ದರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ದಿ ಹಾರ್ಡ್ ವರ್ಕ್.
ಹಾರ್ಡ್ ವರ್ಕಿಗೆ ಶಾರ್ಟ್ಕಟ್ಟೇ ಇಲ್ಲ. ಎಲ್ಲರೂ ಕೇಳಿದ್ದೀರಾ ನೀವು ಗೂಗಲ್ ಪಂಡಿತ್ ಅಲ್ಲ ಎಲ್ಲ ನೀವೊಬ್ಬರು, ನಿಮ್ಮ ಜನ್ರೇಷನ್ ಗೂಗಲ್ ಕಿಂಗ್ಸ್. ಏನು ಹೇಳಿದ್ರು ಒಂದು ಗೂಗಲ್ ಮಾಡಿಬಿಡ್ತೀರಾ ಅಲ್ವಾ? ಏನು ಟಾಪಿಕ್ ಹೇಳಿದ್ರು ಗೂಗಲ್ ಮಾಡಿಬಿಡ್ತೀರಾ. ಹೂ ಇಸ್ ದಿಸ್ ಪರ್ಸನ್? ದಿಸ್ ಇಸ್ ನಾಟ್ ಅ ಕ್ವೆಶ್ಚನ್, ದಿಸ್ ಇಸ್ ಅ ವಿಜುವಲ್ ಕ್ಲೂ. ಹಾಂ, ಎಸ್, ನೀವು ಹೇಳ್ಬೋದು ಮೇಡಮ್. ಜಾಕ್ಮಾ. ಓಕೆ, ಹಾಂ, ಈಗ ಒಂದು ಪ್ರೈಸ್ ಮೇಡಮಿಗೆ ಕೊಡ್ಬೋದಾ? ಒನ್ ಪ್ರೈಸ್ ಫಾರ್ ಮ್ಯಾಮ್. ಎಸ್. ಓಕೆ, ಜಾಕ್ಮಾ ಇವರು ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್, ರೈಟ್? ತುಂಬ ದೊಡ್ಡ ಆಲಿಬಾಬಾ ಅಂತ ಒಂದು ಕಂಪನಿ ಉಂಟು ಅವ್ರದ್ದು. ಡಿಫ್ರೆಂಟ್ ಕಂಪನೀಸ್, ಡಿಫ್ರೆಂಟ್ ಇ ಬಿಸ್ನೆಸ್ ಉಂಟು. ಹೀ ಈಸ್ ದೇರ್ ಇನ್ ಎಂಟರ್ಟೈನ್ಮೆಂಟ್, ಹೀ ಈಸ್ ದೇರ್ ಇನ್ ಫಾಸ್ಟ್ ಫುಡ್ ರಿಟೇಲ್. ತುಂಬ ಆವೆನ್ಯೂಸಲ್ಲಿ, ತುಂಬ ಬಿಸ್ನೆಸ್ ಎಂಟಿಟೀಸಲ್ಲಿ ಅವ್ರ ಇನ್ವೆಸ್ಟ್ಮೆಂಟ್ ಉಂಟು, ಆಯಿತಾ? ಬಟ್ ಆ್ಯಸ್ ಹೀ ಸ್ಟಾರ್ಟೆಡ್, ಅವರು ಎಂಟರ್ಪ್ರಿನರ್ಶಿಪ್ ಜರ್ನಿ ಸ್ಟಾರ್ಟ್ ಮಾಡಿದ ಹಾಗೆ ಎಲ್ಲರೂ ಇಮಿಡಿಯೇಟ್ ಸಕ್ಸಸ್ಫುಲ್ ಆಗೋದಿಲ್ಲ ಅಲ್ಲ. ಹಾಂ, ಫಸ್ಟ್ ಅವ್ರು ಎಣಿಸ್ಕೊಂಡ್ರು ನಾನೊಂದು ಮ್ಯಾನೇಜ್ಮೆಂಟ್ ಡಿಗ್ರಿ ಮಾಡ್ತೇನೆ ಅಂತ. ಡಿಗ್ರಿ ಮಾಡಲಿಕ್ಕೆ ನಾವು ಹಾರ್ವರ್ಡ್ ಹೋಗುವ ಅಂತ ಎಣಿಸ್ಕೊಂಡ್ರು. 10 ಸರಿ ಟ್ರೈ ಮಾಡಿದ್ರು. ಎಷ್ಟು ಸತಿ? 10 ಸತಿ ಟ್ರೈ ಮಾಡಿದ್ರು, ಆಯಿತಾ? ಹಾರ್ವರ್ಡ್ ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಸ್ಕೂಲ್ಸ್, ಮ್ಯಾನೇಜ್ಮೆಂಟ್ ಸ್ಕೂಲ್ಸ್ ಇನ್ ದ ವರ್ಲ್ಡ್ ಹೇಳ್ಬೋದು, ಆಯಿತಾ? 10 ಸರಿ ಟ್ರೈ ಮಾಡಿದ್ರು, 10 ಸರಿ ರಿಜೆಕ್ಟ್ ಆದರು. ಅವ್ರ ರಿಜೆಕ್ಷನ್ ಎಷ್ಟು ಸ್ಟ್ರಾಂಗ್ ಇರ್ಬೋದು ನೋಡಿ. ಸೊ 10 times he wrote, refined his application and he got rejected, right? ಇನ್ನೊಂದು ಸ್ವಲ್ಪ ಫೇಲಿಯರ್ಸ್ ಅವ್ರದ್ದು ಉಂಟು. ಅವ್ರದ್ದು ಫಸ್ಟ್ 10 entities, ಫಸ್ಟ್ 10 ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ಸಸ್ ಸ್ಟಾರ್ಟ್ ಮಾಡಿದ್ರಲ್ಲ, 10 businesses ವಿದಿನ್ 2 months 3 months failed. ಲೈಫ್ ಈಸ್ ಅ ಲರ್ನಿಂಗ್ ಕರ್ವ್. ಈ ಫೇಲಿಯರ್ಸ್ ಬಿಸ್ನೆಸ್ ಕಾಂಟೆಕ್ಸ್ಟಲ್ಲಿ ಮಾತ್ರ ಅಲ್ಲ, ನಮ್ಮ ಇಂಡಿವಿಜುವಲ್ ಲೈಫಲ್ಲಿ ಸಹ ನಾವು ಸ್ಮಾಲ್ ಫೇಲಿಯರ್ಸ್ ಸಹ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಐ ಏಮ್ಡ್ ಫಾರ್ 80% ಬಟ್ ಐ ಗಾಟ್ ಓನ್ಲಿ 60 or 50. ಓಕೆ, ದೇರ್ ವರ್ ಸರ್ಟನ್ ಏಮ್ಸ್ ಇನ್ ಮೈ ಲೈಫ್. ಐ ಹ್ಯಾಡ್ ಸರ್ಟನ್ ಆಬ್ಜೆಕ್ಟಿವ್ಸ್ ಬಟ್ ಐ ಡಿಂಟ್ ಮೀಟ್ ದೆಮ್, ಐ ಡಿಂಟ್ ಫುಲ್ಫಿಲ್ ದೆಮ್. ಆಲ್ ರೈಟ್, these cannot be failures, they cannot be labeled as failures. ಫೇಲಿಯರ್ಸ್ ಅಂತ ಹೇಳಲೇಬಾರ್ದು, ಅದಕ್ಕೆ ಲರ್ನಿಂಗ್ ಅಂತ ಹೇಳಬೇಕು. ಆಲ್ ರೈಟ್, ಸಿಮಿಲರ್ಲಿ ಜಾಕ್ಮಾ ಆಲ್ಸೋ ಅವರು ಎಲ್ಲ ಫೇಲಿಯರ್ಸನ್ನು ಎಲ್ಲೆಲ್ಲಿ ಅವರು ಇದಾದ್ರಲ್ಲ, ಲಾಸ್ ಆಯ್ತಲ್ಲ, ಅದೆಲ್ಲ ಅವರ ಲರ್ನಿಂಗ್ ಅಂತ ಎಣಿಸ್ಕೊಂಡು 10 ರಿಜೆಕ್ಷನ್ಸ್ ಫ್ರಮ್ ಹಾರ್ವರ್ಡ್ ಆಲ್ಸೋ ಅವರದು ಲರ್ನಿಂಗ್ ಅಂತ ಮಾಡಿಕೊಂಡು ಮುಂದೆ ಹೋದರು. ಇವಾಗ ಹಿ ಈಸ್ ಒನ್ ಆಫ್ ದಿ ರಿಚೆಸ್ಟ್, one of the, can I say not richest, wealthiest person, one of the wealthiest persons in Asia. right? ನೀವು ಜಾಕ್ಮಾ ಅಂತ ನೀವು ಗೂಗಲ್ ಮಾಡಿದ್ರೆ ಅವರ ಹಿಸ್ಟ್ರಿ, ಅವರ ಬಿಸ್ನೆಸ್, ಅವರ ಆಲಿಬಾಬಾ ಆ್ಯಸ್ ಅ ಬ್ರ್ಯಾಂಡ್, ಎಲ್ಲಿ ಏನೇನು ಬಿಸ್ನೆಸ್ ಮಾಡ್ತಾ ಇದೆ ಅದೆಲ್ಲ ಗೊತ್ತಾಗ್ತದೆ. ಸೊ ಯು ಹ್ಯಾವ್ ಸಮ್ ಆಂಟ್ರಪ್ರಿನರ್ಸ್ ಲೈಕ್ ನಾರಾಯಣ ಮೂರ್ತಿ ಹೆಸರು ಕೇಳಿದ್ದೀರಾ? ಇನ್ಫೋಸಿಸ್ನವರು ಆಂಟ್ರಪ್ರಿನರ್. ಬಿಲ್ ಗೇಟ್ಸ್ ಹೆಸರು ಕೇಳಿದ್ದೀರಾ? ಆಂಟ್ರಪ್ರಿನರ್. ಜಾಕ್ಮಾ ಹೆಸರು ಕೇಳಿದ್ರಲ್ವ, ಮೇಡಮ್ ಹೇಳಿದ್ರಲ್ವ, ಆಂಟ್ರಪ್ರಿನರ್. ಸೊ ಇವರು ಗರಿಷ್ಠವಾಗಿ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ? ನಿಮ್ಮ ಹಾಗೆ ಅವರು ಮನುಷ್ಯರು, ವ್ಯಕ್ತಿಗಳು. ಆ ವ್ಯಕ್ತಿಗಳು ಗರಿಷ್ಠ ಪರ್ಫಾರ್ಮೆನ್ಸನ್ನು ಹೇಗೆ ಮಾಡ್ತಾರೆ? ಸ್ವಲ್ಪ ಇಂಟ್ರ್ಯಾಕ್ಷನನ್ನು ಮಾಡೋಣ. ಸ್ವಲ್ಪ ಲೆಸನ್ಸ್ ಕೊಡ್ತೀನಿ ಸ್ನೇಹಿತರೆ. ಲೆಸನ್ಸ್ ಫ್ರಮ್ ಗ್ರೇಟ್ ಆಂಟ್ರಪ್ರಿನರ್ಸ್. ಗ್ರೇಟ್ ಅಂದರೆ ಏನಿಲ್ಲಿ? ಹೈ ಪರ್ಫಾರ್ಮಿಂಗ್ ಆಂಟ್ರಪ್ರಿನರ್. ಇವತ್ತು ಅಮೇರಿಕಾದಲ್ಲಿ ನೀವು ಹೋದರೆ ಅವರು ಬರೀ ಆಂಟ್ರಪ್ರಿನರ್ಸ್ ಅಂತ ಹೇಳೋಲ್ಲ. ಅವ್ರು ಏನು ಹೇಳ್ತಾರೆ ಗೊತ್ತುಂಟಾ? ಆಮ್ ಐ ಹೈ ಪರ್ಫಾರ್ಮಿಂಗ್ ಆಂಟ್ರಪ್ರಿನರ್, ಹೈ ಇಂಟೆನ್ಸಿಟಿ ಆಂಟ್ರಪ್ರಿನರ್. ಇಂಟೆನ್ಸಿಟಿ ಅಂದರೆ ತೀವ್ರತೆ, ಸಾಮಾನ್ಯ ಅಂತೇಳಿ ಹೇಳೋದಿಲ್ಲ ಅವರು. ಹೈ ಪರ್ಫಾರ್ಮಿಂಗ್, ಹೈ ಇಂಟೆನ್ಸಿಟಿ ಅಂತ ಹೇಳ್ತೀರಿ. ಅದು ಏನದು? ಆ ಶಕ್ತಿಯನ್ನು ಹೇಗೆ ನಾವು ಸಂಪಾದನೆ ಮಾಡಿಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಶ್ಲೇಷಣೆ ಅಷ್ಟೇ. ಇದು ವರ್ಕ್ಶಾಪ್, ಇದು ಸ್ನೇಹಿತರೆ ಬರೀ 3/4 ಗಂಟೆ ಮಾತ್ರ ನಮ್ಮಲ್ಲಿದೆ. ಆದ ಕಾರಣ ಸ್ವಲ್ಪ ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಇಂಟ್ರ್ಯಾಕ್ಟ್ ಕೂಡ ಮಾಡಬೇಕು, ನನ್ನ ಸ್ಟಾಪ್ ಮಾಡಬೇಕು. ನಾನು ಲೆಕ್ಚರ್ ಆಗ್ತಾ ಇರುವಾಗ ಕೊನೆಗೆ ಒಳ್ಳೆಯ ಪ್ರೈಸ್ಗಳನ್ನು ಕೂಡ ತಗೊಳ್ಬೇಕು. ಯಾರೆಲ್ಲ ಪ್ರೈಸ್ ತಗೊಳ್ಳಿಲ್ಲ, ಈಗ ಆಪರ್ಚುನಿಟಿ ಇದೆ ನಿಮಗೆ,
ತಗೊಳ್ಳಿಕ್ಕೆ ರೆಡಿ ಮಾಡಿ. ಪ್ರೈಸ್ ತುಂಬ ಇದೆ. ನೋಡಿದ್ದೀರಾ ಪ್ರೈಸನ್ನು? ನೋಡಿ, ಎಲ್ಲ ಉಂಟಲ್ವಾ? ಹಾಂ, ಫುಲ್ ಇದೆ ಅದರಲ್ಲಿ ಬಾಕ್ಸಲ್ಲಿ. ಅವರು ಈಗ ಸಿಕ್ಕಿದವರು ಅದನ್ನೆಲ್ಲ ಓಪನ್ ಮಾಡಲಿಲ್ಲ, ಅವರು ನೋಡ್ತಾ ಇದ್ದಾರೆ ಈಗ ಅಷ್ಟೇ. ಊಟ ಮಾಡುವಾಗ ಓಪನ್ ಮಾಡಿ ತೋರಿಸ್ತಾರೆ ನಿಮ್ಗೆ ಏನು ಸಿಕ್ಕಿದೆ ಅಂತ. ವೆಲ್, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸ್ನೇಹಿತರೆ, ಕ್ಲಾರಿಟಿ ಓವರ್ ದ ಟೈಟಲ್. ಕ್ಲಾರಿಟಿ ಅಂದರೆ ಏನು? ಒಂದು ಸ್ಪಷ್ಟತೆಯನ್ನು ಮಾಡಿಕೊಳ್ಳುವ. ಯಾವುದೇ ವಿಚಾರದ ಬಗ್ಗೆ ನಮಗೆ ಸ್ಪಷ್ಟತೆ ಇದ್ದರೆ ನಮ್ಮ ಜೀವನ, ನಮ್ಮ ಕಾರ್ಯವೈಖರಿ, ನಾನು ಮಾಡ್ತಕ್ಕಂಥ ವಿಚಾರಗಳು, ನಾನು ಹೇಳತಕ್ಕಂಥ ವಿಚಾರಗಳು ಎಲ್ಲ ಕ್ಲಿಯರ್ ಇರುತ್ತೆ. ನನಗೆ ಕ್ಲಾರಿಟಿ ಇಲ್ಲ ಅಂತಾದರೆ ಐ ವಿಲ್ ಬಿಕಮ್ ಎ ಆ್ಯಂಗ್ರಿ ಬರ್ಡ್ ಅಥವಾ ಕನ್ಫ್ಯೂಷನ್ ಬರ್ಡ್. ನನಗೆ ಕನ್ವಿನ್ಸ್ ಆಗಲಿಲ್ಲ, ನಾನು ಉಳಿದವ್ರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ನನಗೆ ಆಗೋದಿಲ್ಲ. ಕ್ಲಾರಿಟಿ ಓವರ್ ದ ಟೈಟಲ್. ಫಸ್ಟ್ಗೆ ನೋಡಿ ಏನು ಕಾಣುತ್ತೆ ನಿಮಗೆ ಅಲ್ಲಿ? ಆಂಟ್ರಪ್ರೀನರ್, ಉದ್ದಿಮೆಶಾಹಿ. ಮ್ಯಾನೇಜರ್ ಅಂತ ಕೇಳಿದ್ದೀರಾ? ಕಂಪನಿ ಮ್ಯಾನೇಜರ್ಗಳಂತ ಹೇಳ್ತೇವೆ, ಲೀಡರ್ ಅಂತ ಹೇಳ್ತೇವೆ, ಕಂಪನಿಯ ಡೈರೆಕ್ಟರ್ ಅಂತ ಹೇಳ್ತೇವೆ, CEO ಅಂತ ಹೇಳ್ತೇವೆ. ಆಂಟ್ರಪ್ರಿನರ್ ಶಬ್ದವನ್ನೇ ಕೇಳಿದ್ದೀರಿ ನೀವು? ಮೊದಲು ಯಾರ ಹತ್ರ ಆದರೂ ಕೇಳಿದ್ದೀರಿ? ಆ ಶಬ್ದವೇ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಶಬ್ದವಾಗಿ ನಮ್ಮಲ್ಲಿ ಒಂದು ಮಾರ್ಪಾಟನ್ನು ನಮ್ಮ ಚಿಂತನೆಯಲ್ಲಿ ಮಾಡಬೇಕು ಇವತ್ತು ಒಂದಿನದ ಈ ಕಾರ್ಯಾಗಾರದಲ್ಲಿ. ಅದು ಮುಖ್ಯ ಉದ್ದೇಶ ನಮ್ಮದು ಈ ಕ್ಯಾಂಪಿಂದು. ವೆಲ್, ಅದು ಒಂದು ಆಂಗ್ಲ ಭಾಷೆಯ ಶಬ್ದ, ಎಸ್. ಆದರೆ ಈಗ ಆಂಗ್ಲ ಭಾಷೆ, ಆದರೆ ಬಹಳ ಹಿಂದೆ ಅದು ಇದ್ದಿರ್ತಕ್ಕಂಥ ಭಾಷೆ ಅಂದರೆ ಫ್ರೆಂಚ್ ಭಾಷೆ. ಅದು ಆಂಟ್ರಪ್ರಿನರ್ ಅಂತ ಹೇಳ್ತಾ ಇದ್ರು. ಆಂಟ್ರಪ್ರಿನರ್ ಅದು ಯಾವುದದು? ಫ್ರೆಂಚ್ ಲ್ಯಾಂಗ್ವೇಜ್. ಅದು ಈಗ ಆಂಟ್ರಪ್ರೀನರ್, ಇಟ್ ಈಸ್ an English language, E capital. Okay? Well, one is this gentleman. Yeah, please Banni. Divya ma'am, mine is done. So I request you to hand over this prize to this gentleman because he was very... We have 5 prizes. Yeah, we have 5 prizes, but yeah. One more illinda yaru. The second most story, important story, which is very dear to me and my encouragement also, my younger brother. ನಿಮಗೆಲ್ಲ ಹೆಚ್ಚಿನವರಿಗೆ ಗೊತ್ತಿರ್ಬೋದು, ಪ್ರಸಾದ್ ಕಾಂಚನ್ is my younger brother. ಅವರು ಒಂದು ಡಿಪ್ಲೊಮಾ ಸ್ಟೂಡೆಂಟ್. ಅವರು ನಿಮ್ಮ ಥರ ಪಾಲಿಟೆಕ್ನಿಕ್ ಡಿಪ್ಲೊಮಾ ಮಾಡಲಿಲ್ಲ, ಅವರು ಹಬಿಕ್ ಡಿಪ್ಲೊಮಾ ಮಾಡಿದ್ದು ಆಫ್ಟರ್ 10th ಸ್ಟ್ಯಾಂಡರ್ಡ್. ಹಿ ಡಿಡ್ ಇಟ್ ಆಫ್ಟರ್ 10th ಸ್ಟ್ಯಾಂಡರ್ಡ್. ಇವತ್ತೆಲ್ಲ ಫಾರಿನ್ ಡಿಗ್ರಿ ಎಲ್ಲ ತೊಗೊಂಡೆಲ್ಲ ಬಂದಿದ್ದಾರೆ, ಮ್ಯಾನೇಜ್ಮೆಂಟಲ್ಲೆಲ್ಲ ದೊಡ್ಡ ದೊಡ್ಡ ಡಿಗ್ರಿ ಇದೆ. ಅದೆಲ್ಲ ಆಮೇಲೆ ಅವ್ರ ಹತ್ರ ಹಣ ಗಿಣ ಎಲ್ಲ ಆದ ನಂತರ ಮಾಡಿದವರು. ಆದರೆ ಆ ಸ್ಟ್ರಗಲ್ ಟೈಮಲ್ಲಿ ಮಾಡಿರಲಿಲ್ಲ. ಹಿ ವಾಸ್ ಅ ಡಿಪ್ಲೊಮಾ ಹೋಲ್ಡರ್ ಆಲ್ಸೋ. ಎಬ್ರಾಡಿಗೆ ಟ್ರೈ ಮಾಡಿದರು ಬಿಕಾಸ್ ನಾನಲ್ಲಿ ಇದ್ದೆ. 3 ಸಲ ಅವರ ವೀಸಾ ರಿಜೆಕ್ಟ್ ಆಯಿತು. ಯಾಕಂದರೆ ಅವರು ಗ್ರ್ಯಾಜುಯೇಟ್ ಅಲ್ಲ. ಆ ಟೈಮಲ್ಲಿ ಒಂದು ತುಂಬ ಇದಿತ್ತು, ಗ್ರ್ಯಾಜುಯೇಟ್ ಆದವರಿಗೆ ಫಸ್ಟ್ ವೀಸಾ, ಡಿಪ್ಲೊಮಾದವರಿಗೆ ಇಲ್ಲ ಮತ್ತೆ ಅಂತೆಲ್ಲ ಇತ್ತು. ದೋ ಹಿ ಹ್ಯಾಡ್ ಅ ಗುಡ್ ಫೀಲ್ಡ್. ಚಾಲೆಂಜ್ ಅವ್ರ ಹತ್ರ ಅದೊಂದು ಚಾಲೆಂಜ್ ನಾನು ನೋಡಿದ್ದೇನೆ. ನೌ ಹೀ ಈಸ್ ಬಿಗ್, ಬಟ್ ದಟ್ ಟೈಮ್ ಹಾರ್ಡ್ಲಿ 19-year-old ಬಾಯ್. ನಾನು ನೋಡಿದ್ದೇನೆ ಅದೇ ಟೈಮಲ್ಲಿ ಆ ಸ್ಪಾರ್ಕ್ಲಿಂಗ್ ಐಸ್. ಇಲ್ಲಕ್ಕ, ಈ ಸಲ ರಿಜೆಕ್ಟ್ ಆದರೆ ನಾನಿನ್ನೂ ಬರೋದಿಲ್ಲ ಅಂತ ಹೇಳಿದರು. ನಿಮ್ಮ ಥರನೇ ನಮಗೂ ಮನೆಯಲ್ಲೆಲ್ಲ ಆಗ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಸೊ ವಿ ವಾಂಟೆಡ್ ಟು ವರ್ಕ್. ಇಲ್ಲ ಅಕ್ಕ, ನಾನು ಬರೋದಿಲ್ಲ, ಇನ್ನೊಂದು ಸಲ ಹಿ ವಾಸ್, ಅವ್ರಿಗೆ ತಡಿಲಿಕ್ಕಾಗಲಿಲ್ಲ. ಗೊತ್ತಾಯ್ತಲ್ಲ, ನಮ್ಮನ್ನು ಯಾಕೆಪ್ಪ ಮಾಡಿದ್ರು ಹಾಗೆ, ಅಂಥದ್ದೇನುಂಟು ನನ್ನಲ್ಲಿ, ನಾನು ಇಲ್ಲೇ ಮಾಡ್ತೇನೆ. TVS he started with in Mangalore. TVS 2-wheeler, his own company, his own showroom, a dealership. ಅವರೇ ಖುದ್ದು TVS ಬೈಕ್ಸ್ ಎಲ್ಲ ಆವಾಗ ತೊಳಿತಾ ಇದ್ದರು. ಇವತ್ತು 12 ಶೋರೂಮ್, ಕಾಂಚನ ಹೊಂಡೈ, ಕಾಂಚನ ಹೋಂಡಾ, ಕಾಂಚನ TVS, ಕಾಂಚನ 4-wheeler, ಕಾಂಚನ 3-wheeler, ಮಹೇಂದ್ರ ಆಟೋ ರಿಕ್ಷಾ. ಇವತ್ತವರಿಗೆ 12 ಶೋರೂಮ್, 500 crores ಅಬೌಟ್ ಟರ್ನ್ ಓವರ್ ಇದೆ, ನಿಯರ್ಲಿ 2000 ಎಂಪ್ಲಾಯೀಸ್ ಇದ್ದಾರೆ. ಐ ಆಮ್ ಫೀಲಿಂಗ್ ವೆರಿ ವೆರಿ ಪ್ರೌಡ್ ಆಫ್ ಮೈ ಬ್ರದರ್. ಅಷ್ಟೇ, ನಾವು ದೊಡ್ಡ ದೊಡ್ಡ ಎಕ್ಸಾಂಪಲ್ ಕೊಡ್ತೇವೆ, ಆದರೆ ನಮಗೇನಾಗ್ತದೆ ಇಲ್ಲಿ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಯಾವತ್ತು ನಿಮಗೆ ಒಂಚೂರು ಎನ್ಕರೇಜ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದರೆ, ನಾವು ಇಲ್ಲಿಯವರೇ, ಇಲ್ಲೇ ಬೆಳೆದವರು, ನಿಮ್ಮ ಥರನೇ ಇದ್ದೆವು ನಾವು. ಸೊ ಇವತ್ತು ಆ ರೀತಿಯೆಲ್ಲ ನೋಡ್ತಾ ಇದ್ದೇನೆ. ನನ್ನ ಓನ್ ಬ್ರದರ್ ಇರ್ಬೋದು, ನಾನೇ ಇರ್ಬೋದು ಯಾವುದೇ ರೀತಿಯಲ್ಲಿ, ಬಿಕಾಸ್ ಐ ಹ್ಯಾವ್ ಗೆಟಿಂಗ್ ಎನ್ ಆಪರ್ಚುನಿಟಿ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಯು ಅಂತ ಹೇಳಿದರೆ, ಎಸ್, ಸಮಥಿಂಗ್ ಏನೋ ಅದರಲ್ಲಿ ಆಗಿದೆ. ಸೊ ಅದಕ್ಕೋಸ್ಕರ ಇದೊಂದು ಎನ್ಕರೇಜಿಂಗ್ ಸ್ಟೋರಿ ನಾನು ನಿಮಗೆ ಹೇಳಿದೆ. 4 ಹೇಳಿದ್ರೆ 2 ಹೊಡಿಬೇಕು. ಓಕೆ, ಕ್ಲಿಯರಾ? 1 ಹೇಳಿದರೆ ಎಷ್ಟು ಹೊಡಿಬೇಕು? 1. 2 ಹೇಳಿದರೆ 4, 3 ಹೇಳಿದರೆ 0, 4 ಹೇಳಿದರೆ ಓಕೆ. ರೆಡಿ? 1 2 3, ಕೆಲವರು ಬರಲಿಲ್ಲ ಅದರಲ್ಲಿ. 4 3 ಹಾಂ 2
ಕರೆಕ್ಟ್ ಕ್ಲಾಪ್ 4 ಒಟ್ಟಿಗೆ ಬರಬೇಕು. 1 4. ಕಡಿಮೆ ಆಗಬಾರ್ದು, ಹೆಚ್ಚು ಆಗಬಾರ್ದು. ಓಕೆ, 1 2. ಕೆಲವರು ಕಡಿಮೆ ಹೊಡಿತಾ ಇದ್ದಾರೆ. 3 4 2. ಇಲ್ಲ, ಲೇಟ್ ಇದೆ. ಪುನಃ 1 2 3. ಎಂಟರ್ಪ್ರನರ್ಸ್ ಬಗ್ಗೆ ಹೇಳಿದ್ದಾರೆ, ಪರ್ಸನಲ್ ಡೆವಲಪ್ ಬಗ್ಗೆ ಹೇಳಿದ್ದಾರೆ. ಬೆಳಗಿಂದ ಅನೇಕ ಸೆಷನ್ನ ಕೇಳಿದ್ದೀರಿ, ಅನೇಕರ ಮಾತನ್ನು ಕೇಳಿದಿರಿ. ಯಾವ ಹಂತದಲ್ಲಿ ನೀವಿದ್ದೀರಿ ಈಗ? ಯಾವ ಹಂತದಲ್ಲಿದ್ದೀರಿ? ಎಜುಕೇಷನ್ ಲೆವೆಲಲ್ಲಿದ್ದೀರಿ, ಹೌದಲ್ಲ? ಅಕಾಡೆಮಿಕಲ್ ಎಜುಕೇಷನಲ್ಲಿದ್ದೀರಿ, ಹೌದಾ? ಓಕೆ, ವಾಟ್ ಈಸ್ ದ ಫ್ಯೂಚರ್ ನೆಕ್ಸ್ಟ್? ಮಾತಾಡಿ, ತೊಂದರೆ ಇಲ್ಲ, ಮೈಕ್ ಬೇಕಾದ್ರೆ ಕೊಡೋಣ. ಜಾಬ್ ಹೋಗ್ಬೇಕು. ಓಕೆ, ಭಾಳ ಖುಷಿ. ಎಲ್ಲಿ ಜಾಬ್ ಸಿಗುತ್ತೆ ಅನ್ನೋ ಪ್ರಶ್ನೆ. ಓ ಹಾಂ, ಸ್ವಲ್ಪ ಜಾಬ್ ಹೋಗೋವರೆಗೆ ಸ್ವಲ್ಪ ಸರ್ವೆ ಮಾಡಿದ್ದೀರಾ ಇಲ್ವಾ ಅಂತ ಗೊತ್ತಿಲ್ಲ ನನಗೆ. ನಿಮ್ಮ ಸೀನಿಯರ್ಸ್ ಎಷ್ಟು ಪರ್ಸೆಂಟೇಜ್ ಜನ ಜಾಬಲ್ಲಿ ಇದ್ದಾರೆ ಅಂತ ಯೋಚನೆ ಮಾಡಬೇಕು. ಎಷ್ಟು ಜಾಬ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಯೋಚನೆ ಮಾಡಬೇಕು. ಇದೆಯಾ? ಕ್ರಿಯೇಟ್ ದ ಜಾಬ್ ಆಗ್ತಾ ಇದೆಯಾ ಅಂತ. ಜಾಬ್ ಅಂದರೆ ಏನು? ಕೆಲಸ, ಸಂಪಾದನೆ, ದುಡ್ಡು, ಹೌದಲ್ಲ? ಸ್ಯಾಲ್ರಿ ಸಿಗುವಂಥದ್ದೇ ಜಾಬ್ ಅಂತ, ಹೌದಲ್ಲ? ನಮ್ಮ ತಲೆಯಲ್ಲಿರೋದು ಜಾಬ್ ಅಂದರೆ ಸೆಕ್ಯೂರ್ಡ್, ಹಣ ಬರಬೇಕು ತಿಂಗಳಾಗುವಾಗ, ನಾವು ಒಂದಷ್ಟು ಕೆಲಸ ಮಾಡಬೇಕು, ಕಡಿಮೆ ಕೆಲಸ ಮಾಡಬೇಕು, ಹೆಚ್ಚು ಸ್ಯಾಲ್ರಿ ಸಿಗಬೇಕು, ಎಜುಕೇಷನ್ ಸರಿಯಾಗಿ ಸಿಗಬೇಕು. ಈ ರೀತಿಯ ಅನೇಕ ಕಲ್ಪನೆಗಳಿದ್ದಾವೆ. ಆದರೆ ಈ ಒಂದು ವರ್ತುಲದಲ್ಲಿ ಅಥವಾ ಪ್ರೆಸೆಂಟ್ ಸಿಚುವೇಷನಲ್ಲಿ ನಾವು ಜಾಬಿಗೆ ಹೋಗುವಂಥ ಕನಸೇನು ಕಂಡಿದ್ದೇವೆ, ಎಷ್ಟರ ಮಟ್ಟಿಗೆ ಸಾರ್ಥಕ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಜಾಬಿಗೆ ಹೋದವರು ಎಷ್ಟು ವರ್ಷ ಕೆಲಸ ಮಾಡಿದ್ದಾರೆ, ಅವ್ರು ಬಿಟ್ಟು ಎಷ್ಟು ವರ್ಷದಿಂದ ಬಂದಿದ್ದಾರೆ ಅನ್ನೋದು ಸಹ ನೀವು ಒಂದಷ್ಟು ಅನಾಲಿಸಿಸ್ ಮಾಡ್ಕೋಬೇಕಾಗತ್ತೆ ಅಂತ. ಹಾಗಾಗಿ ಜಾಬ್ ಹೋಗಬಾರ್ದು ನಾನು ಯಾರಿಗೂ ಹೇಳ್ತಾ ಇಲ್ಲ. ಆದರೆ ಡಾಕ್ಟರ್ ವೀರೇಂದ್ರ ಮಾತು ಹೇಳುತ್ತಾರೆ, 3 ರಿಂದ 5 ವರ್ಷ ಸತತ ಕಾಲೇಜ್ ವ್ಯಾಸಂಗ ಮಾಡಿ ಇತರರ ಲೆಕ್ಕ ಬರೆಯುವ ನೌಕರಿಗೆ ಹೋಗುವ ಬದಲು ಸ್ವ ಉದ್ಯೋಗ ಮಾಡಿ ನಿಮ್ಮ ಲೆಕ್ಕವನ್ನು ನೀವು ಬರೆಯುವುದು ಹೆಚ್ಚು ಅರ್ಥಪೂರ್ಣವಾದದ್ದು ಅಂತ. ಯಾವಾಗ ಹೇಳಿದ್ದು ಅಂದರೆ ಇವತ್ತಲ್ಲ, 1982 ಇಸ್ವಿಯಲ್ಲಿ, 40 ವರ್ಷಗಳ ಹಿಂದೆ ಅವರ ಕಲ್ಪನೆ ಯೋಚನೆಗಳಿದ್ದದ್ದು ಹೀಗೆ. ಬೇರೆ ಯಾವುದೋ ಇನ್ನೊಬ್ಬರಿಗಾಗಿ ಕಲಿಯುವ ಬದಲಿಗೆ ಅಥವಾ ದುಡಿಯುವ ಬದಲಿಗೆ ನಮ್ಮ ಬದುಕಿಗೆ ಬೇಕಾದ ನಾವು ಕಟ್ಟಿಕೊಳ್ಳುವಂತಹ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ಇವತ್ತಿನ ಎಂಟರ್ಪ್ರನರ್ಶಿಪ್. ನೀವು ಕಳೆದ 8 ವರ್ಷಗಳಿಂದ ಕೇಳಿರ್ಬೋದು, ಸ್ಕಿಲ್ ಇಂಡಿಯಾ, ಮೇಕ್ ಇಂಡಿಯಾ, ಮೇಡ್ ಇಂಡಿಯಾ, ಡಿಜಿಟಲ್ ಇಂಡಿಯಾ. ಇವತ್ತು ಇಲ್ಲಿ ಬೋರ್ಡ್ ನೋಡ್ತಾ ಇದೆ, ಸ್ಕಿಲ್ ಇಂಡಿಯಾ, ಹೌದಲ್ಲ? ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ. ಯಾಕೆ ಬಂತು ಹೇಳಿ? BA, BCom, BSc, MM, MSc, ನೋ ವೇಕೆನ್ಸಿ. ಅಥವಾ ಇದು ಈಗಾಗಲೇ ಡಿಪ್ಲೊಮೊ ಅಥವಾ ಪಾಲಿಟೆಕ್ನಿಕ್ಸ್ಗಳು ಆರಂಭ ಆಗಿದ್ದಾವೆ. ಆದರೂ ಕೆಲವರು ಪಾಲಿಟೆಕ್ನಿಕ್ಸ್ ಮಾಡಿ ಇಂಜಿನಿಯರ್ ಮಾಡೋರಿದ್ದಾರೆ. ಪ್ರತಿ ವರ್ಷ ಈ ಟೆಕ್ನಾಲಜಿ ಸಂಬಂಧಪಟ್ಟ ಹಾಗೆ ಹೊಸ ಪ್ರಾಜೆಕ್ಟ್ಗಳು ನೀವು ಸಹ ಬರೀತೀರಿ, ಪ್ರೆಸೆಂಟ್ ಮಾಡ್ತೀರಿ. ಇಡೀ ದೇಶದಲ್ಲಿರುವಂತಹ ಅನೇಕ ಪಾಲಿಟೆಕ್ನಿಕ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳು ಅನೇಕ ಪ್ರಾಜೆಕ್ಟ್ಗಳನ್ನು ಮಾಡ್ತವೆ, ಫೈನಲೈಸ್ ಮಾಡುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ. ಸುಮಾರು 7,000 ನ್ಯೂ ಪ್ರಾಜೆಕ್ಟನ್ನು ಫೈನಲೈಸ್ ಮಾಡುತ್ತೆ. ಆದರೆ ಅದು ಇಂಪ್ಲಿಮೆಂಟೇಷನ್ ಆಗಲ್ಲ ಅಥವಾ ಜಾರಿಗೆ ಬರಲ್ಲ, ಅದನ್ನು ಮಾಡೋರು ಇರೋದಿಲ್ಲ. ಎಲ್ಲೋ ಬೇರೆ ದೇಶದವರು ಅದನ್ನು ತಗೊಂಡು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿ ಆಮೇಲೆ ಆ ಟೆಕ್ನಾಲಜಿಯನ್ನು ಬಳಸ್ಕೊಳ್ತಾರೆ. My name is Vikyat from Kerwashe, near to Karkala. I'm studying electrical and electronics at NRMP Polytechnic, Nitte. Myself Shreyashri
I'm studying electrical and electronics in NITTE. So most of you are from Polytechnic College. I mean, you are, all of you are from the Polytechnic, and you are going ahead at some point of time to face some interviews, either for job or internship or something. Right. Now, what would be the one question that you are certain to get there? ಯಾವುದೇ ಇಂಟರ್ವ್ಯೂ ಹೋಗಿ, ಯಾವುದಕ್ಕೆ ಹೋಗಿ, ಒಂದು ಕ್ವಶನ್ ನೀವು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವುದು ಈಗ ಶುಭ ಮ್ಯಾಮ್ ನಿಮಗೆ ಕೇಳಿದ ಕ್ವಶನ್. ಇದು ನಮಗೆ ಎಲ್ರಿಗೂ ಗೊತ್ತೇ ಉಂಟು. ನೀವು ಒಳಗೆ ಬಂದ ಕೂಡಲೇ ಫಸ್ಟಿಗೆ ಅವ್ರು ಏನು ಕೇಳ್ತಾರೆ, ಒನ್ ಕ್ವಶನ್ ವಿಲ್ ಬಿ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ರೈಟ್. ನಾವು ಅದರಲ್ಲಿ ಏನನ್ನು ಹೇಳಬೇಕು, ಏನನ್ನು ಬಹುಶಃ ಹೇಳುವುದು ಬೇಡ, ದಟ್ ಈಸ್ ದ ಫಸ್ಟ್ ಥಿಂಗ್. ಇರ್ರೆಸ್ಪೆಕ್ಟಿವ್ ಆಫ್ ನೀವು ಏನು ಅವರು ಅಲ್ಲಿ ಕ್ವಶನ್ ಕೇಳ್ತಾರೆ ಅಂತ ಹೋಗ್ತಿರೋ ಇಂಟರ್ವ್ಯೂಗೆ, ಈ ಕ್ವಶನ್ ಒಂದು ಬಂದೇ ಬರ್ತದೆ. ರೈಟ್. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ದಿಸ್ ಕ್ವೆಶನ್, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ಸೆಟ್ಸ್ ದ ಟೋನ್ ಫಾರ್ ಯುವರ್ ಎಂಟೈರ್ ಇಂಟರ್ವ್ಯೂ. ಯಾವುದೇ ಇಂಟರ್ವ್ಯೂಲ್ಲಿ ನೀವು ಈ ಕ್ವಶನಿಗೆ ಹೇಗೆ ಆನ್ಸರ್ ಮಾಡ್ತೀರಿ. ಈ ಕ್ವಶನ್ ನಿಮಗೆ ಗೊತ್ತಿಲ್ಲದೇ ಇರುವುದಲ್ಲ, ಗೊತ್ತಿರುವುದೇ ಇರುವ ಕ್ವಶನ್. ಅದಕ್ಕೆ ನೀವು ಏನು ಹೇಳ್ತೀರಿ, ಹೇಗೆ ನೀವು ರೆಡಿಯಾಗಿ ಹೋಗ್ಬೋದು. ಫ್ರಮ್ ದೇರ್ ವಿ ವಿಲ್ ಸ್ಟಾರ್ಟ್. NRMP ನಿಟ್ಟೆ ಕಾಲೇಜಲ್ಲಿ ಕಲಿತಿದ್ದೇನೆ, ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫೈನಲ್ ಇಯರ್. ನಿಮ್ಮ ಫ್ಯಾಮಿಲಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಹೇಳಿ. ನಮ್ಮ ತಂದೆ ಫಾರ್ಮರ್, ತಾಯಿ ಹೌಸ್ ವೈಫ್, ಎಲ್ಡರ್ ಬ್ರದರ್ಸ್ 2, ಇಬ್ಬರು ಅಣ್ಣಂದಿರು, ಅವರು ವರ್ಕಲ್ಲಿದ್ದಾರೆ. ಹಾಗೆ ಒಬ್ಬಳು ಅಕ್ಕ. ಜಸ್ಟ್ ಈಗ ನೀವು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಎರಡಲ್ಲಿ ಕೇಳ್ತೇನೆ, ಪರವಾಗಿಲ್ಲ? ಕನ್ನಡದಲ್ಲಿ. ಓಕೆ. ಈ ಪೊಸಿಷನಿಗೆ ಈಗ ನೀವು ಜಾಬಿಗೆ ಅಪ್ಲಿಕೇಶನ್ ಹಾಕಿದ್ದೀರಿ, ತುಂಬ ಜನ ಹಾಕಿದ್ದಾರೆ ಇಲ್ಲಿಗೆ ಅಪ್ಲಿಕೇಶನ್, ತುಂಬ ಮಕ್ಕಳಿದ್ದಾರೆ. ಅವರನ್ನು ಬಿಟ್ಟು ನಿಮ್ಮನ್ನು ಯಾಕೆ ಚೂಸ್ ಮಾಡಬೇಕು, ಒಂದು 2 ರೀಸನ್ ಹೇಳಿ. ನಿಮ್ಮ ಅಭಿಪ್ರಾಯದಲ್ಲಿ ಯಾಕೆ, ಏನು ನಿಮಗೆ ಸ್ಪೆಸಿಫಿಕ್ ಆದ ಸ್ಕಿಲ್ ಸೆಟ್ ಇದೆ ಅಂತ? ಈಗ ಹುಷಾರಿದ್ರೆ, ಮತ್ತೆ ಜನರಲ್ ನಾಲೆಜ್ ಜಾಸ್ತಿ ಇದ್ರೆ, ಮತ್ತೆ ಕಂಪನಿ ಬಗ್ಗೆ ಸ್ವಲ್ಪ ಗೊತ್ತಿದ್ರೆ, ಮತ್ತೆ ಕೆಲಸದ ಮೇಲೆ ಎಲ್ಲಾದರೂ ಎಕ್ಸ್ಪೀರಿಯನ್ಸ್ ಎಲ್ಲ ಇದ್ದರೆ. ಅದಕ್ಕೋಸ್ಕರ ನಿಮ್ಮನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತೀರಾ. ನಿಮಗೆ ನಮ್ಮ ಕಂಪನಿ ಬಗ್ಗೆ ಏನು ಗೊತ್ತಿದೆ? ಅಷ್ಟೇನಾ? ಪರ್ ಮಂತಾ ಪರ್ ಇಯರಾ? ಪರ್ ಮಂತ್ 15 to 18,000. ಓಕೆ. ಅದಕ್ಕಿಂತ ಕಡಿಮೆ ಕೊಟ್ಟರೆ ಬರ್ತೀರಾ? ಕಡಿಮೆ ಕೊಟ್ಟರೆ ಬರ್ಬೋದು, ಮತ್ತೆ ಇನ್ಕ್ರೀಸ್ ಮಾಡ್ತಿರ್ಬೇಕು 1 ವರ್ಷಕ್ಕೊಮ್ಮೆ. ಓಕೆ. ಥ್ಯಾಂಕ್ ಯು. ಐ ನೀಡ್ ಒನ್ ಮೋರ್. ಥ್ಯಾಂಕ್ ಯು. Sir, I am Dikshit. I am from Karkala. I am studying mechanical engineering, NRMP Polytechnic. Okay. Could you please tell us about some of the subjects that you studied? So, currently I am studying automation. It is a pathway. We are specialization in that project. In previous we are studying about CNCs and programming and other things. Why have you applied to our company? I want to learn some skills. First of all, I don't have some experience. I am a newly joining to your company. I want to learn some skills and develop myself. Okay. If you can tell us, so if you have to take it, what are your strengths in your view? Sir, what do you think are your strengths? So first of all, sir, if I don't know anything, I will try to learn it. I will to learn it. If I know some problems, I will to try to solve it. Very good. Yeah. How much salary are you expecting for this? 25 to 30 days. Okay. Follow-up question. So you are quite young. So how long do you intend to work in this company? Do you have any specific plans? ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಬಂಟರ ಸಂಘದ ಸಭಾಭವನ ನಿರ್ಮಾಣ ಮತ್ತು ಅಭಿವೃದ್ಧಿ ಸಮಿತಿ ಚಾರಿಟೇಬಲ್ ಟ್ರಸ್ಟಿನ ವತಿಯಿಂದ ಇವತ್ತು ಒಂದು ದಿನದ ಎಂಟರ್ಪ್ರಿನ್ಯೂರ್ಶಿಪ್ ಅವೇರ್ನೆಸ್ ಹಾಗೂ ವೃತ್ತಿ ಮಾರ್ಗದರ್ಶನ ಕ್ಯಾರಿಯರ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಈಗ ತಾನೇ ನಾವು ಮುಕ್ತಾಯಗೊಂಡು ಇದರ ಸಮಾರಂಭದ ಉದ್ಘಾಟನೆಯನ್ನು ಮಾಡಲು
ಬಂದಿರುವ ನಮ್ಮ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಮ್ಯಾಥಮೆಟಿಕ್ಸ್ನ ಪ್ರೊಫೆಸರ್ ಆದ ಶ್ರೀಯುತ ವಾದಿರಾಜ್ ಗೋಪಾಡಿಯವರೇ, ನಿಟ್ಟೆ NRMEMPನ ಪಾಲಿಟೆಕ್ನಿಕ್ ಕಾಲೇಜಿನ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿನ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆದ ಶ್ರೀಯುತ ವೆಂಕಟರಾಮನ್ ಪ್ರಸಾದ್ರವರೇ, ಹಾಗೂ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಅಂದರೆ ಮಾಯೆಯ ನಮ್ಮ ರಿಸೋರ್ಸ್ ಪರ್ಸನ್ ಆಗಿ ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತಾ ಇರುವ ಪ್ರೊಫೆಸರ್ ಶುಭಾರವರೇ, ಹಾಗೂ ಇನ್ನೋರ್ವ ರಿಸೋರ್ಸ್ ಪರ್ಸನ್ ಆಗಿ ಯಾವಾಗಲೂ ಬಂದು ನಮಗೆ ಪ್ರೋತ್ಸಾಹಿಸ್ತಿರುವ MITಯ ಡಾಕ್ಟರ್ ಪ್ರವೀಣ್ ಕುಮಾರ್ ಶೆಟ್ಟಿ ಅವರೇ, ಇವತ್ತು 6 ಜನ ರಿಸೋರ್ಸ್ ಪರ್ಸನ್ರವರು ಬಂದು ನಿಮಗೆ ಒಳ್ಳೆಯ ಮಾರ್ಗದರ್ಶನ ಹಾಗೂ ಎಂಟರ್ಪ್ರಿನರ್ಶಿಪ್ ಅವೇರ್ನೆಸ್ ಕ್ಯಾಂಪ್ ಬಗ್ಗೆ ತುಂಬ ಮಾಹಿತಿ ಕೊಟ್ಟಿದ್ದಾರೆ. ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ನಮೋಸ್ತುತೆ. ಇದು ಬರೀ ಇವತ್ತಿನ ಕಾರ್ಯಕ್ರಮ ಅಲ್ಲ, ಇವತ್ತು ಪ್ರಾರಂಭ ಆಗಿ ಇವತ್ತು ಮುಗಿಯುವಂಥದ್ದಲ್ಲ. ನಿರಂತರವಾಗಿ ಈ ಒಂದು ಕಾರ್ಯಾಗಾರವನ್ನು ಈ ಒಂದು ಸಂಸ್ಥೆಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ಪ್ರಾರಂಭದಲ್ಲಿ ಅವರು ಕರಿಬೇಕಾದ್ರೆ ಹೇಳಿದರು ಈ ಸಂಸ್ಥೆ ಬಗ್ಗೆ. ನನಗೆ ಇದು ಎಂಥ ಸಂಸ್ಥೆ ಅಂತ ಗೊತ್ತಾಗಲಿಲ್ಲ. ನಂತರ ಇದರ ಒಂದು ಆಮಂತ್ರಣವನ್ನು ನೋಡಿದಾಗಲೂ ಕೂಡ ಭಾಳ ಆಶ್ಚರ್ಯ ಆಯಿತು. ಇದು ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಭಾಭವನ ನಿರ್ಮಾಣ ಸಮಿತಿ. ಅಂದರೆ ಈ ಸಮಿತಿ ಇರೋದು ಒಂದು ಸಭಾಭವನ ನಿರ್ಮಾಣ ಮಾಡಲಿಕ್ಕೆ. ಆದರೆ ಇಲ್ಲಿ ಕೊಡ್ತಾ ಇರುವಂಥದ್ದು ಏನಂತೇಳಿದರೆ, ದೇಶವನ್ನು ಅಥವಾ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಯುವ ಶಕ್ತಿಯ ಕೈಗಳಿಗೆ ಶಕ್ತಿ ತುಂಬಿಸುವಂಥ ಕೆಲಸ ಮಾಡ್ತಾರೆ. ಆದರೆ ಅದರಲ್ಲಿ ಸಭಾಭವನದ ನಿರ್ಮಾಣ ಸಮಿತಿ ಮತ್ತು ನಿರ್ಮಾಣ ಆ್ಯಂಡ್ ಡೆವಲಪ್ಮೆಂಟ್ ಕಮಿಟಿ, ಅದು ಒಂದು ಸಾರಿ ನಿರ್ಮಾಣ ಮಾಡಿದರೆ ಮುಗಿಯುವುದಿಲ್ಲ, ನಿರಂತರ ಅದರ ಅಭಿವೃದ್ಧಿ ಕೂಡ ಆಗಬೇಕು. ಆ ರೀತಿಯಲ್ಲಿ ನಿರ್ಮಾಣ ಮತ್ತು ಅಭಿವೃದ್ಧಿ ಸಮಿತಿ ಅಂತ ಹೆಸರಿಟ್ಕೊಂಡು, ಬಹುಶಃ ನನಗನ್ಸುತ್ತೆ ಯಾವುದಾದ್ರೂ ಒಂದು ಹೆಸರು ಬೇಕು, ಅದಕ್ಕೋಸ್ಕರ ಈ ರೀತಿ ಒಂದು ಹೆಸರಿದೆ. ಸಮಾಜದ ಕೆಲಸ ಮಾಡಲಿಕ್ಕೆ ಒಂದು ಹೆಸರು ಬೇಕು ಅನ್ನುವಂಥ ರೀತಿಯಲ್ಲಿ ಹೆಸರಿಟ್ಕೊಂಡು ಅದರ ಸಮಾಜವನ್ನೇ ನಿರ್ಮಾಣ ಮಾಡುವಂಥ ಅಭಿವೃದ್ಧಿ ಮಾಡುವಂಥ ಕೆಲಸದಲ್ಲಿ ಈ ಒಂದು ಸಮಿತಿ ಸಕ್ರಿಯ ಆಗಿದೆ. ಅನೇಕ ಈ ರೀತಿಯ ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡಿದೆ ಅಂತ ಕೂಡ ಅವರು ಹೇಳಿದರು. ಹಾಗೆ ಒಂದು ಕಟ್ಟಡ ನಿರ್ಮಾಣ ಮಾಡೋದು ಅಥವಾ ಅಭಿವೃದ್ಧಿ ಅನ್ನುವಂಥದ್ದೇನಿದೆ, ಅದು ಅದರ ಅಭಿವೃದ್ಧಿ ಯಾವಾಗ ಅಂತ ಹೇಳಿದರೆ ಈ ರೀತಿ ಸಮಾಜಮುಖಿಯಾಗಿ ಅದು ಕೆಲಸ ಮಾಡಿದಾಗ ಮಾತ್ರ. ಬಂಟರ ಸಂಘ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಉಂಟು. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಯಾವತ್ತೂ ಹೇಳಲಿಕ್ಕಿದೆ, ನನಗೆ ನನ್ನ ದೇಶದ ಯುವ ಜನರ ಮೇಲೆ ವಿಶ್ವಾಸ ಉಂಟು ಅಂತ. ಆ ವಿಶ್ವಾಸಕ್ಕೆ ಇಂಬು ಕೊಡುವಂಥ ಕೆಲಸ, ಅದಕ್ಕೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಈ ಬಂಟರ ಸಂಘ ತುಂಬ ಅಚ್ಚುಕಟ್ಟಾಗಿ ತುಂಬ ಶ್ರಮ ಹಾಕಿ, ಇದರ ಹಿಂದೆ ಇರುವಂಥ ಶ್ರಮದ ಬೆಲೆ ನಮಗೆ ಈಗ ಅರ್ಥ ಆಗೋದಿಲ್ಲ. ನಾವು ಇನ್ನು ಮುಂದೆ ಒಂದು 10 ವರ್ಷ ಕಳೆದ ನಂತರ ಮುಂದೆ ಹೋಗಿ ನೋಡಿದಾಗ ಆಗ ಈ ಬಂಟರ ಸಂಘದ ಕೆಲಸದ ವ್ಯಾಲ್ಯೂ ನಮಗೆ ಅರ್ಥ ಆಗ್ತದೆ. ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರಂತರವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಯಿತು. ಅವರೊಂದು ರಿಪೋರ್ಟ್ ಕೊಟ್ಟರು ಅಶೋಕ್ ಶೆಟ್ಟರು, ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸ್ವಂತ ಬೇರೆ ಬೇರೆಯಿಂದ ಹಣ ಸಂಗ್ರಹ ಮಾಡಿಕೊಂಡು ನಮಗೋಸ್ಕರ ಹಣವನ್ನು ಖರ್ಚು ಮಾಡಿಕೊಂಡು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಅದರ ಉದ್ದೇಶ ಏನು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಊರಿನಲ್ಲಿ ನಮ್ಮ ಸುತ್ತಮುತ್ತ
ತುಂಬ ಇಂಡಸ್ಟ್ರಿಗಳು ಬರಬೇಕು. ಆ ಇಂಡಸ್ಟ್ರಿಗಳು ಬರಬೇಕಾದ್ರೆ ಯುವ ಜನರೇ ಮುಂದೆ ಹೋಗಬೇಕು. ಆ ಯುವ ಜನರಿಗೆ ಚೋಕು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಅವರು ಹೇಳಿದರು. ಅಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ಅಶೋಕ್ ಶೆಟ್ಟಿ ಅವರು ಇಡೀ ಸಂಘದ ಕಾರ್ಯಚಟುವಟಿಕೆಯನ್ನು ಹೇಳಿದ್ದಾರೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಈ ಭಾಗದ ಮೇಲೆ ಪ್ರೀತಿಯನ್ನು ಇಟ್ಟು, ಈ ಭಾಗದ ವಿದ್ಯಾರ್ಥಿಗಳ ಮೇಲೆ ಪ್ರೀತಿ ಇಟ್ಟು, ಈ ಭಾಗದ ಮಹಿಳೆಯರ ಮೇಲೆ ಪ್ರೀತಿ ಇಟ್ಟು, ಕೇವಲ ಜಾತಿ ಸಂಘಟನೆಗೆ ಮಾತ್ರ ಸೀಮಿತ ಆಗದೆ ಒಂದು ಭವಿಷ್ಯತ್ತಿನಲ್ಲಿ ಈ ನಮ್ಮೂರಿನ ಜನಕ್ಕೆ ಉಪಯೋಗ ಆಗಬೇಕು ಅನ್ನೋ ನೆಲೆಯಲ್ಲಿ ಅತ್ಯಂತ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ವೆಂಕಟಮಠರು ಹೇಳಿದಾಗೆ ಇದರ ಹಿಂದೆ ಕೆಲಸ ಮಾಡೋಕ್ಕೆ ಸಾಕಷ್ಟು ಪೇಯ್ನ್ ಇದೆ. ಅದು ನಮ್ಮಲ್ಲಿ ಯಾರನ್ನೂ ತೋರಿಸ್ಕೊಳ್ಳದೆ ಸಾಕಷ್ಟು ಸಂತೋಷದ ಮುಖಗಳಿಂದ ಇದಕ್ಕೆ ಬೇಕಾದ ತಯಾರಿಗಳನ್ನು ಮಾಡಿ ಉತ್ತಮವಾದ ವಸತಿ ಮತ್ತು ಒಂದು ಹಾಲ್ ಅಥವಾ ಊಟ ತಿಂಡಿ ಎಲ್ಲವನ್ನ ಮಾಡಿದ್ದಾರೆ. ರಿಸೋರ್ಸ್ ಪರ್ಸನ್ನಿಗೆ ನೆನಪನ್ನು ಹುಟ್ಟಿಸಿ ನಿನ್ನೆನೂ ನನಗೆ ಕಾಲ್ ಮಾಡಿ, ಸರ್ ನಾಳೆ ರಿಮೈಂಡ್ರಿಗೋಸ್ಕರ ಅಂಥೇಳಿ ಆ ನೆಲೆಯಲ್ಲಿ ಫಾಲೋಅಪ್ಪನ್ನು ಮಾಡಿ ಉತ್ತಮದ ಕಾರ್ಯಕ್ರಮವನ್ನು ಯೋಜನೆ ಮಾಡಿದಿರಿ. ಬಹುಶಃ ಪಡ್ಕೊಂಡವರು ನೀವೆಲ್ಲರೂ ಸೌಭಾಗ್ಯವಂತರು ಅಂತ ಹೇಳುತ್ತಾ ವೇದಿಕೆಯಲ್ಲಿರುವ ಗಣ್ಯರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ವಿದ್ಯಾರ್ಥಿಗಳಿಗೆ ಸೊಲ್ಮೆಯನ್ನು ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಈ ದೀಪವನ್ನು ಬೆಳಗಿಸಿದಂಥ ಡಾಕ್ಟರ್ ವಾದಿರಾಜ್ ಗೋಪಾಡಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಶೆಟ್ಟಿ ಅವರು ಈ ಕಾರ್ಯಕ್ರಮದ ರೂವಾರಿ, ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ.